ಇಲ್ಲದಿದ್ದರೆ ಒಂದು ಡೆಡ್ ನನಗೆ ನನ್ನ ಫ್ರೆಂಡ್ಸ್ ಕೆಲವರು ಈ ಐಶ್ವಲ್ಲಿದ್ದಾಗ ಅವರು ಅತ್ಯಂತ ಕ್ರಿಟಿಕಲ್ ಲಾಸ್ಟ್ ಇಯರ್ ನಾವು ಪಿ ಪಿ ಕಿಟ್ ಹಾಕಿಕೊಂಡು ನಾವು ನೋಡಲಿಕ್ಕೆ ಹೋಗ್ತಿದ್ದೆವು. ಮ್ಯಾನೇಜ್ಮೆಂಟ್ನ ಸಹಕಾರದಿಂದ ಹೋಗುವಾಗ ಅವರು ಕೂಡ ನಮ್ಮನ್ನು ಡಾಕ್ಟರ್ ಅಂತ ಅಂದ್ಕೊಳ್ತಿದ್ರು. ನಮ್ಮ ಮುಖ ಕಾಣೋದಿಲ್ಲ, ಮಾತಾಡೋದು ಇದು ಕಾಣೋದು. ಆದರೆ ಆ ಧೈರ್ಯ, ಯಾಕೆಂದರೆ ನಾವು ಹೋದ ತಕ್ಷಣ ಆ ಪೇಷಂಟ್ ಇದ್ದಾರಲ್ಲ ನಮ್ಮ ಮಿತ್ರರು, ಅವರು ಇಲ್ಲ ನಮ್ಮ ಕಾರ್ಯಕರ್ತರು, ಅವ್ರಿಗೆ ಖುಷಿ ಆಗ್ತದೆ, ಅವ್ರು ನೋಡಲಿಕ್ಕೆ ಬಂದಿದ್ದಾರೆ, ಸ್ವಲ್ಪ ಧೈರ್ಯ ಬರ್ತದೆ. ಈಗ ಹಾಗೆ ಅಲ್ಲ, ಈಗ ತುಂಬ ಫ್ರೀ ಆಗಿದೆ. ಈಗ ನಿಮಗೆ ಅವರ ಯಾರಾದರೂ ಪೇಷಂಟ್ ಕೂಡ ನೇರವಾಗಿ ಹೋಗ್ತಾರೆ, ಕೈಗೆ ಗ್ಲೌಸ್ ಕೊಡ್ತಾರೆ, ಮಾಸ್ಕ್ ಕೊಡ್ತಾರೆ, ಇದನ್ನೆಲ್ಲ ಹಾಕಿಕೊಂಡು ಹೋಗ್ತಾರೆ. ಇನ್ನಿನಷ್ಟು ಸ್ಟ್ರಿಕ್ಟ್ ಅಂತ ಇಲ್ಲ. ಆದರೆ ಕೋವಿಡ್ಗೆ ಈಗ ಮನುಷ್ಯರು ಯಾರು ಹೆದರೋದಿಲ್ಲ. ಮೊದಲು ಹೇಗಿತ್ತು ಅಂತ ಹೇಳಿದ್ರೆ ಅವ್ರು ಮಾಸ್ಕ್ ಹಾಕ್ಕೊಳ್ಬೇಕು, ಮಲಗಬೇಕು. ಅದು ಕೋವಿಡ್ ಪೇಷಂಟ್ ಮಾಸ್ಕ್ ಹಾಕಿದರೆ ಮತ್ತೆ ಅಲ್ಲಿ ಆಮ್ಲಜನಕದ ಕೊರತೆ ಉಂಟಾಗಿದೆ, ಅಂದರೆ ಮಲಗಿದಲ್ಲೇ ಇರುವಾಗ ಅಂತ ಒಂದು. ಇನ್ನೊಂದು ಏನಾಗಿತ್ತು, ಯಾರು ಹೋಗ್ಲಿಕ್ಕಿಲ್ಲ, ನೋಡಲಿಕ್ಕಿಲ್ಲ, ಮಾತಾಡಲಿಕ್ಕಿಲ್ಲ. ಒಂದು ದಿನ ಏನೋ ಹೌದು ಸರ್, ಎರಡನೇ ದಿನ ಮೂರನೇ ದಿನ ಆಗುವಾಗ ಅವರು ಮಾನಸಿಕವಾಗಿ ಅಸ್ವಸ್ಥರಾಗ್ತಿಲ್ವ? ಇಂಥ ಪರಿಸ್ಥಿತಿಗಳೆಲ್ಲ ಅಲ್ಲ. ನಾನು ಉದಾಹರಣೆ ಕೊಡ್ತೇನೆ. ನಮ್ಮ ಮನೆ ಹತ್ತಿರ ಒಬ್ಬರು ನಮ್ಮ ದೂರದವರು, ಬಹಳ ಪ್ರೀತಿ, ಅವರ ಮೊಮ್ಮಕ್ಕಳ ಹತ್ರ ಬಹಳ ಪ್ರೀತಿ. ಅವರು ಯಾವುದೋ ಅವರ ಮಗಳ ಮನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದದ್ದು, ಹೋಗಿ ಬಂದು ಟೆಸ್ಟ್ ಮಾಡಿದಾರಂತೆ. ಹತ್ತಿರ ಟೆಸ್ಟ್ ಮಾಡುವಾಗ ಪಾಸಿಟಿವ್ ಬಂತು. ಚೆನ್ನಾಗಿ ಅವರೇ ನಡ್ಕೊಂಡು ಹೋಗಿದ್ದಾರೆ, ಮಾತನಾಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ, ಐಸಿಗೆ ಹೋದ ನಂತರ ಅವರಿಗೆ ಇಂಥ ಹೋದ ನಂತರ ಯಾರಿಲ್ಲ, ಅವರೊಬ್ಬರು ಸ್ವಲ್ಪ ಹೆದರಿಕೆ ಆಯಿತು. ಹೆದರಿಕೆ ಆದ ನಂತರ ತನ್ನ ಹತ್ತಿರ ಮೊಮ್ಮಕ್ಕಳಿಲ್ಲ, ಮಕ್ಕಳಿಲ್ಲ, ಯಾರಿಲ್ಲ, ಫುಡ್ ಕೂಡ ಕೊಂಡು ಹೋಗೋರಿಲ್ಲ, ಮುಖ ನೋಡುವವರಿಲ್ಲ. ಇವರು 6-7 ದಿವಸದಲ್ಲಿ ಅವರೇ ಕೊಟ್ಟಂಥ ಊಟ ತಿಂಡಿ ಏನೋ ಇವರು ಖಾಲಿ ಹೆದರಿ ಸತ್ತು ಹೋದರು. ಮನೆಯವರನ್ನು ಎಲ್ಲರನ್ನು ಟೆಸ್ಟ್ ಮಾಡುವಾಗ ಯಾರಿಗೂ ಪಾಸಿಟಿವ್ ಇಲ್ಲ. ಇಂಥ 100 ಕೇಸ್ ಉಂಟು. ಯಾರು ಜಾಸ್ತಿ ಪ್ರಾಯದವರು ಐಸಿಯುಗೆ ಹೋಗಿದ್ದಾರೆ, ಅವರು ಡೆಡ್ 50% ಸತ್ಯ ಬಂದಿದೆ. ಮಾನಸಿಕ ಒತ್ತಡದಿಂದ. ಯಾಕೆಂದರೆ ಇಲ್ಲಿ ಮಕ್ಕಳೊಟ್ಟಿಗೆ ಆಡ್ತಾರೆ, ಮನೆ ಊಟ ಮಾಡ್ತಾರೆ, ಆ ಕಡೆ ಈ ಕಡೆ ಹೋಗ್ತಾರೆ, ಟಿ ವಿ ನೋಡ್ತಾರೆ, ಖುಷಿ. ಇಲ್ಲಿ 24 ಕೂಡ ಅವರು ಮಾನಸಿಕ ಒತ್ತಡದಿಂದ ಸತ್ತವರುಂಟು. ಒಂದು ವೇಳೆ ಮನೆಯಲ್ಲೇ ಇದ್ದರೆ 100ಕ್ಕೆ 100 99% ಅವರು ಸಾಯುವುದೇ ಇಲ್ಲ. ಎಸ್. ಈಗ ಆಕ್ಸಿಜನ್ ಸಮಸ್ಯೆ, ಅವರಿಗೆ ದಮ್ ಕಟ್ತದೆ, ಸಾಧ್ಯವೇ ಇಲ್ಲ ಅಂದರೆ ಅವ್ರು ಹಾಸ್ಪಿಟಲ್ಗೆ ಕೊನೆಯ ಹಂತದ